ಬಾರ್ಕೂರಿನ ಗ್ರಾಮ ಪಂಚಾಯತ್ ಬಳಿಯಲ್ಲಿ ತೀರಾ ದುಸ್ಥಿತಿಯಲ್ಲಿದ್ದ ಪಶುಪಾಲನಾ ಇಲಾಖೆಯ ಪಶು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದೆ ಸೊರಗುತ್ತಿದ್ದು ಯಾವಾಗಲೂ ಮುಚ್ಚಿಕೊಂಡೇ ಇದ್ದ ಪಶು ಆಸ್ಪತ್ರೆಯ ಕುರಿತು ಈ ಹಿಂದೆ ವರದಿ ಮಾಡಿ ಗಮನ ಸೆಳೆಯಲಾಗಿತ್ತು. ವರದಿಯ ಪರಿಣಾಮ ಸರ್ಕಾರದಿಂದ ಹನೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಸ ಜಾಗ ಮಂಜೂರಾಗಿದೆ. ಇಲ್ಲಿನ ಕೃಷಿಕರು ಹೈನುಗಾರಿಕೆಗಾಗಿ ಹಸುಗಳನ್ನು ಸಾಕುತ್ತಿದ್ದ ಕಾರಣ ಧರ್ಮಶಾಲೆಗೆ ಮಂಜೂರಾದ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರವನ್ನು ಬಾರ್ಕೂರು ಗ್ರಾಮ ಪಂಚಾಯತ್ ಬಳಿಯಲ್ಲಿ ನಿರ್ಮಿಸಿದ್ದು, ಪಶುಗಳ ಚಿಕಿತ್ಸೆಗೆ ತುಂಬಾ ದೂರ ಆಗುತ್ತಿದ್ದ ಕಾರಣ ಅತಿ ಹೆಚ್ಚು ಹೈನುಗಾರರಿರುವ ಹನೆಹಳ್ಳಿಯಲ್ಲಿ ಪಶು ಆಸ್ಪತ್ರೆಯ ಬೇಡಿಕೆ ಇದ್ದು, ಇಲ್ಲಿನ ಗ್ರಾಮಸಭೆಯಲ್ಲಿ ಒತ್ತಾಯಿಸಿದ ಕಾರಣ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ ವಿಶೇಷ ಮುತುವರ್ಜಿಯಿಂದ ಸರ್ಕಾರದ ಜಾಗವನ್ನು ಮಂಜೂರು ಮಾಡಿದ್ರು. ಪಶುಪಾಲನಾ ಇಲಾಖೆಯ ಬ್ರಹ್ಮಾವರ ಆಡಳಿತದ ಮುಖ್ಯ ಪಶು ವೈದ್ಯಾಧಿಕಾರಿ ಡಾ. ಉದಯಕುಮಾರ್ ಶೆಟ್ಟಿ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಯೋಜನೆಯಲ್ಲಿ ಪಶು ಆಸ್ಪತ್ರೆ ಕಟ್ಟಡ ಮಂಜೂರು ಮಾಡುವಂತೆ ಇಲಾಖೆಗೆ ಮನವಿ ಮಾಡಿದ್ದು, ಹೊಸ ಕಟ್ಟಡ ಮತ್ತು ಪಶು ಚಿಕಿತ್ಸಕರನ್ನು ನೇಮಿಸಿದ್ದಲ್ಲಿ 3 ಹಾಲು ಉತ್ಪಾದಕರ ಸಹಕಾರಿ ಸಂಘದ ಹಲವಾರು ಹೈನುಗಾರರಿಗೆ ಉಪಯುಕ್ತವಾಗಲಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.